ಕೊರಟಗೆರೆ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು. ಎಎಸ್ಐ ಮಂಜುನಾಥ್ ಮಾತನಾಡಿ, ಈಗಾಗಲೇ ನಮ್ಮ ದೇಶದಲ್ಲಿ ಕೊರೋನಾ ಎರಡನೇ ಅಲೆಯು ತನ್ನ ಅಟ್ಟಹಾಸ ಮೆರೆದಿದೆ. ಈ ಕಾರಣದಿಂದಾಗಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಿ ಕೈ ತೊಳೆಯಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿಡಿ ದಿನೇಶ್ ಕುಮಾರ್, ಎಎಸ್ಐ ಮಂಜುನಾಥ್, ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ದಯವಿಟ್ಟು ಕೇಳಿಸ್ತಾ ಇದೆ ಅನ್ಕೊಂಡಿದ್ದೇನೆ. ದಯವಿಟ್ಟು ಇತ್ತೀಚೆಗೆ ಕೊರೋನಾ ಎಮ್ಮಾರಿ ಯಾವ ರೀತಿಯಲ್ಲಿ ಫಾಸ್ಟ್ ಆಗಿ ಹಬ್ತಾ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಪ್ರತಿನಿತ್ಯ ಪೇಪರು ಮತ್ತೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ. ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಒಂದು ಬೆಡ್ ಕೂಡ ಖಾಲಿ ಇಲ್ಲ. ನೀವು ವೈಯಕ್ತಿಕವಾಗಿ ಏನೋ ನಾನು ಅಲ್ಲೇ ದುಡ್ಡಿದೆ, ಹಣಕಾಸಿದೆ, ನಾನು ಎಲ್ಲೆಲ್ಲ ಟ್ರೀಟ್ಮೆಂಟ್ ತಗೋತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ನೀವು ಮುಂಜಾಗ್ರತೆಯಾಗಿ ಆಗಿರ್ಬೇಕು. ಮಾಸ್ಕ್ ಹೇಗೆ ಧರಿಸ್ಬೇಕು, ಹೇಗೆ ಕೋವಿಡ್ ಹರಡದಂತೆ ಮೊದಲು ನಾವು ನಮ್ಮನ್ನ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದು ಮೊದಲು ಅರ್ತು ಆ ನಂತರ ಮುಂದಿನ ಯೋಚನೆ ಮಾಡಬೇಕು. ನಾವೇನಾದ್ರೂ ಮೈ ಮರೆತ್ರೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸು ಕೂಡ ಫ್ರೀ ಇಲ್ಲ, ಅದು ಕೂಡ ಫುಲ್ ಬಿಸಿ ಇದೆ. ದಯವಿಟ್ಟು ಬಸ್ನಲ್ಲಿರ್ರಿ, ಆಟೋದಲ್ಲಿರ್ರಿ, ನಡ್ಕೊಂಡು ಹೋಗ್ತಿರಿ, ಎಲ್ಲಾನ ಇರ್ರಿ. ಸಂತೆಗಳು ಅದು ಇದು ಎಲ್ಲ ದೊಂಬಿ ಬಿಟ್ಬಿಡಿ. ಇನ್ನ ಎಲ್ಲಾದ್ರೂ 10 ರೂಪಾಯಿದು 50 ರೂಪಾಯಿ ತರಕಾರಿ ಮನೆ ತಕ್ಕ ಬಂದು ತಗೊಂಡ್ರು ಹೋದ್ರು ನಡೀತೈತೆ ಒಂದು ವಾರ ಜೀವನ. ದಯವಿಟ್ಟು